ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಭೀಮಾ ನದಿಯ ತಟದಲ್ಲಿ ಸ್ಥಿತವಾಗಿದೆ. ಈ ದೇವರು ವಿಷ್ಣು ಅಥವಾ ಕೃಷ್ಣನ ಅವತಾರ ಎನ್ನಲಾಗುತ್ತದೆ. ಪ್ರತಿ ವರ್ಷ ಇಲ್ಲಿ ಲಕ್ಷಾಂತರ ಭಕ್ತರು ಈ ದೇವಸ್ಥಾನಕ್ಕೆ ಪಾದಯಾತ್ರೆಯ ಮೂಲಕ ಭೇಟಿ ಕೊಡುತ್ತಾರೆ. ಹೌದು ಸ್ನೇಹಿತರೆ, ಪಾಂಡುರಂಗ ವಿಠಲ ಸ್ಥಿತವಾದಂತಹ ಆ ಮಹಾನ್ ಧಾರ್ಮಿಕ ನಗರವೇ ಪಂಢರಾಪುರ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಪಂಢರಾಪುರದ 10 ರೋಚಕ ವಿಷಯಗಳನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಹಾಗಾದ್ರೆ ಇವತ್ತು ಫೋಕಸ್ ಮಾಡೋಣ ಪಂಢರಾಪುರ. ತಿರುಪತಿ ತಿಮ್ಮಪ್ಪ ಸಿರಿವಂತರ ದೇವತೆ ಎನಿಸಿದ್ದರೆ ಪಂಢರಾಪುರದ ವಿಠಲ ದೀನರ ದೇವತೆ ಎನಿಸಿಕೊಂಡಿದ್ದಾನೆ. ಈ ಒಂದು ಕಾರಣಕ್ಕೆ ದಕ್ಷಿಣ ಭಾರತದ ಬಡ ಮಧ್ಯಮ ವರ್ಗದ ಎಲ್ಲ ಜಾತಿಯ ಸಮುದಾಯಗಳ ಭಕ್ತರೇ ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀ ಕ್ಷೇತ್ರದಲ್ಲಿ ವಿಠಲನ ದರ್ಶನ ಪಡೆಯುತ್ತಾರೆ. ಪಂಢರಾಪುರವು ಮುಖ್ಯವಾಗಿ ವಿಠಲನ ದೇವಸ್ಥಾನದಿಂದ ಹೆಸರುವಾಸಿಯಾಗಿದೆ. ವಿಷ್ಣು ಅಥವಾ ಕೃಷ್ಣನ ಅವತಾರ ಎನ್ನಲಾಗುವ ವಿಠಲನು ಇಲ್ಲಿ ತನ್ನ ಪತ್ನಿ ರುಕ್ಮಿಣಿಯ ಜೊತೆ ನೆಲೆಸಿದ್ದು ಭಕ್ತರನ್ನು ಯಾವಾಗಲೂ ಹರಿಸುತ್ತಾನೆ. ಈ ದೇವಸ್ಥಾನವು ಮಹಾರಾಷ್ಟ್ರ ಹಾಗೂ ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ಜನರಿಂದ ಭೇಟಿ ನೀಡಲ್ಪಡುವ ದೇವಸ್ಥಾನಗಳ ಪೈಕಿ ಒಂದಾಗಿದೆ. ಪಂಢರಾಪುರದಲ್ಲಿ ಹರಿಯುವ ಪಾವನ ನದಿ ಚಂದ್ರಭಾಗದಲ್ಲಿ ಸ್ನಾನ ಮಾಡಿದರೆ ಎಲ್ಲ ಪಾಪಗಳು ನಾಶವಾಗುತ್ತದೆ ಎಂದು ಜನರು ಭಾವಿಸುತ್ತಾರೆ. ಪಂಢರಾಪುರ ವಿಠಲನಿಗೆ ನಡೆದುಕೊಳ್ಳುವ ಸಹಸ್ರಾರು ಭಕ್ತರು ಮಹಾರಾಷ್ಟ್ರ ಹಾಗೂ ಉತ್ತರ ಕರ್ನಾಟಕದ ಭಾಗದಲ್ಲಿದ್ದಾರೆ. ವಾರಕರಿ ಪಂಥದವರು ವಿಠಲನ ಅಪ್ರತಿಮ ಭಕ್ತದ ಜನಾಂಗವಾಗಿದೆ. ಪ್ರತಿ ವರ್ಷ ಆಷಾಢ ಏಕಾದಶಿ ಅಂದರೆ ಜೂನ್ ಅಥವಾ ಜುಲೈಯಲ್ಲಿ ಹಾಗೂ ಕಾರ್ತಿಕ ಏಕಾದಶಿ ಅಂದರೆ ನವೆಂಬರ್ಗಳಲ್ಲಿ ವಾರಕರಿ ಜನಾಂಗದವರು ವಿಠಲನ ದೇವಸ್ಥಾನಕ್ಕೆ ಪಾದಯಾತ್ರೆ ಕೈಗೊಳ್ಳುತ್ತಾರೆ. ಇವರು ಗುಂಪುಗಾಗಿ ಪಾಲ್ಕಿಯ ಸಮೇತವಾಗಿ ವಿಠಲನ ದರ್ಶನಕ್ಕೆ ಪಂಢರಪುರಕ್ಕೆ ತೆರಳುತ್ತಾರೆ. ಈ ಗುಂಪುಗಳನ್ನು ದಿಂಡಿ ಎಂದೇ ಕರೆಯುತ್ತಾರೆ. ಈ ಯಾತ್ರೆಯನ್ನು ಪಂಢರಪುರ ವರಿ ಅಥವಾ ವಾರಿ ಎಂದು ಕರೆಯಲಾಗುತ್ತದೆ. ಈ ಒಂದು ಯಾತ್ರೆ ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಂತಹ ಒಂದು ಅದ್ಭುತ ಸಂಪ್ರದಾಯವಾಗಿದ್ದು ಲಕ್ಷ ಜನಸಂಖ್ಯೆ ಬಂದು ಇಲ್ಲಿ ಸೇರುತ್ತಾರೆ. ಪಂಢರಾಪುರ ಮಹಾರಾಷ್ಟ್ರ ರಾಜ್ಯದ ಸೋಲಾಪುರ ಜಿಲ್ಲೆಯ ಭೀಮಾ ನದಿಯ ದಡದಲ್ಲಿದೆ. ಪಂಢರಾಪುರ ಸೋಲಾಪುರದಿಂದ ಸುಮಾರು 64 ಕಿಲೋಮೀಟರ್ ದೂರದಲ್ಲಿದ್ದರೆ ಹುಬ್ಬಳ್ಳಿ ಧಾರವಾಡದಿಂದ ಸುಮಾರು 316 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ವಿಜಯಪುರದಿಂದ 111 ಕಿಲೋಮೀಟರ್ ದೂರದಲ್ಲಿದ್ದರೆ ಕಲಬುರಗಿಯಿಂದ ಸುಮಾರು 198 ಕಿಲೋಮೀಟರ್ ದೂರದಲ್ಲಿದೆ. ಹಲವಾರು ಪ್ರವಾಸಿಗರು ಹಾಗೂ ಭಕ್ತಾದಿಗಳು ಹೆಚ್ಚಾಗಿ ಸೊಲ್ಲಾಪುರದಲ್ಲಿ ಇಳಿದು ಅಲ್ಲಿಂದ ಬಸ್ಸುಗಳ ಮೂಲಕ ಅಥವಾ ಟ್ಯಾಕ್ಸಿಯ ಮೂಲಕ ಪಂಢರಾಪುರಕ್ಕೆ ತೆರಳುತ್ತಾರೆ. ಪಂಢರಾಪುರದಲ್ಲಿ ಉಳಿದುಕೊಳ್ಳಲು ಹಲವಾರು ಹೋಟೆಲ್ಗಳು, ಯಾತ್ರಿ ನಿವಾಸಗಳು ಹಾಗೂ ಡಾರ್ಮೆಂಟರಿಗಳು ಸಹ ನಿಮಗೆ ಸಿಗುತ್ತದೆ. ಪಂಢರಾಪುರದ ಹೃದಯ ಭಾಗದಲ್ಲೇ ಇದೆ. ಇದರ ಮಹಾದ್ವಾರ ಪೂರ್ವಾಭಿಮುಖವಾಗಿದೆ. ಈ ಮಹಾದ್ವಾರವನ್ನು ನಾಮದೇವ ದ್ವಾರ ಎಂದು ಕೂಡ ಕರೆಯುತ್ತಾರೆ. ನಾಮದೇವ ಇಲ್ಲಿ ಸಮಾಧಿಸ್ಥನಾಗಿದ್ದರಿಂದ ಇದಕ್ಕೆ ನಾಮದೇವ ದ್ವಾರ ಎಂದು ಕರೆಯುತ್ತಾರೆ. ನಾಮದೇವನ ಪಾದವು ಇಲ್ಲಿವೆ. ಸಮಾಧಿಯ ಹತ್ತಿರ ಒಂದು ವಟವೃಕ್ಷ, ಅದರ ಪಕ್ಕದಲ್ಲಿ 33 ಕೋಟಿ ದೇವತೆಗಳ ದೇವಸ್ಥಾನ ಇದೆ. ರುಕ್ಮಿಣಿ ಮಂದಿರ. ಈ ದೇವಸ್ಥಾನ ಗರ್ಭಗೃಹ, ಮಧ್ಯಗೃಹ, ಮುಖ್ಯ ಮಂಟಪ ಮತ್ತು ಸಭಾ ಮಂಟಪ ಎಂದು 4 ಭಾಗಗಳನ್ನು ಈ ದೇವಸ್ಥಾನ ಒಳಗೊಂಡಿದೆ. ಗರ್ಭಗೃಹದಲ್ಲಿ ರುಕ್ಮಿಣಿಯ ಮೂರ್ತಿ ಪೂರ್ವಾಭಿಮುಖವಾಗಿ ನಿಂತಿದೆ. ಈ ಮಂದಿರದಲ್ಲೇ ಸತ್ಯಭಾಮೆಗೂ ಒಂದು ಸಣ್ಣ ಮಂದಿರವಿದೆ.
ಈ ದೇವಸ್ಥಾನದ ಹತ್ತಿರದಲ್ಲಿ ಕಾಶಿ ವಿಶ್ವನಾಥ, ರಾಮ ಲಕ್ಷ್ಮಣ, ಕಾಲಭೈರವ, ರಾಮಲಿಂಗೇಶ್ವರ, ದತ್ತ ಮತ್ತು ನರಸೋಬಾ ದೇವಸ್ಥಾನಗಳು ಕೂಡ ಇವೆ. ವಿಠ್ಠಲ ಹಾಗೂ ರುಕ್ಮಿಣಿ ಮಂದಿರಗಳಲ್ಲಿ ನಿತ್ಯ ಹಾಗೂ ನೈಮಿತ್ಯದ ಎಂಬ 2 ಬಗೆಯ ಪೂಜಾ ವಿಧಾನಗಳಿವೆ. ನವರಾತ್ರಿ, ದೀಪಾವಳಿ, ಯುಗಾದಿಯ ಹಬ್ಬಗಳಲ್ಲಿ ವಿಶೇಷ ಆಭರಣದ ಅಲಂಕಾರವೂ ನಡೆಯುತ್ತದೆ. ಪುಂಡಲೀಕ ದೇವಸ್ಥಾನ. ಇಲ್ಲಿ ಪುಂಡಲೀಕ ಅಂದರೆ ತುಕಾರಾಮನ ವಂಶಜ ಬಾಹು ಸಾಹೇಬ್ ದೇಹಕೂರ್ ಸಮಾಧಿಗಳಿವೆ. ಗರ್ಭಗುಡಿಯಲ್ಲಿ ಶಿವಲಿಂಗವಿದೆ. ಇಲ್ಲಿಂದ ಕಿಂಚ ದೂರದಲ್ಲಿ ಮಾಧವ ಸಂಪ್ರದಾಯವಿರುವ ಮಠ ಕೂಡ ಇದೆ. ವಿಜಯನಗರ ಸಾಮ್ರಾಜ್ಯಕ್ಕೂ ಶ್ರೀ ಕ್ಷೇತ್ರ ಪಂಢರಾಪುರಕ್ಕೂ ಒಂದು ದೊಡ್ಡ ನಂಟಿದೆ. ಇಂದು ಪಂಢರಾಪುರ ಅಂದ್ರೆ ಮಹಾರಾಷ್ಟ್ರದಲ್ಲಿಯೇ ಅತಿ ಹೆಚ್ಚು ಭಕ್ತರನ್ನ ತನ್ನತ್ತ ಸೆಳೆಯುವ ಅತಿ ದೊಡ್ಡ ಶ್ರೀ ಕ್ಷೇತ್ರ ಕೂಡ. ಇದೇ ಪಂಢರಾಪುರಕ್ಕೂ ಕರ್ನಾಟಕದ ಹಂಪಿಗೂ ಒಂದು ಐತಿಹಾಸಿಕ ನಂಟಿದೆ. ಹಲವು ಮೂಲಗಳ ಪ್ರಕಾರ ಈಗ ಪಂಢರಾಪುರದಲ್ಲಿ ದಿವ್ಯ ಶಕ್ತಿಯಾಗಿ ರಾರಾಜಿಸುತ್ತಿರುವ ವಿಠೋಬ ಮೂಲವಾಗಿ ಕರ್ನಾಟಕದವನು. ಕರ್ನಾಟಕದ ವಿಜಯನಗರ ಸಾಮ್ರಾಜ್ಯದಲ್ಲಿ ವಿಜಯ ವಿಠಲ ಮಂದಿರದಲ್ಲಿ ವಿರಾಜಮಾನನಾಗಿದ್ದ ವಿಜಯ ವಿಠಲನೇ ಇಂದು ಪಂಢರಾಪುರದಲ್ಲಿ ಭಕ್ತ ಕೋಟಿಯಿಂದ ಪೂಜೆಯನ್ನ ಪಡೆಯುತ್ತಿದ್ದಾನೆ ಎಂಬುದು ಹಲವು ಶತಮಾನಗಳಿಂದ ನಡೆದು ಬಂದಿರುವ ಒಂದು ನಂಬಿಕೆಯಾಗಿದೆ. 1565ರಲ್ಲಿ ವಿಜಯನಗರ ಸಾಮ್ರಾಜ್ಯ ಪತನಗೊಂಡ ನಂತರ ಇಲ್ಲಿ ಅನೇಕ ಆಕ್ರಮಣಗಳು ನಡೆಯುತ್ತವೆ. ಹಲವಾರು ದೇವಸ್ಥಾನಗಳನ್ನ, ಹಲವಾರು ವಿಘ್ನಗಳನ್ನ ಭಗ್ನ ಮಾಡಲಾಗುತ್ತದೆ. ಇದೇ ಕಾರಣ ದುಷ್ಟರಿಂದ ರಕ್ಷಿಸಲು ಪಾಂಡುರಂಗನ ಈ ಭವ್ಯ ಮೂರ್ತಿಯನ್ನು ಕೆಲಕಾಲ ಒಂದು ಗುಹೆಯಲ್ಲೂ ಕೂಡ ಬಚ್ಚಿಡಲಾಗಿತ್ತು ಎನ್ನುವ ಐತಿಹ್ಯ ಪಂಢರಾಪುರದ ಇತಿಹಾಸದಿಂದ ಗೊತ್ತಾಗುತ್ತದೆ. ಈ ದಿವ್ಯ ಮೂರ್ತಿಯನ್ನು ಆ ದಿನ ಮರಾಠ ರಾಜರು ಆಳುತ್ತಿದ್ದಂತಹ ಈಗಿನ ನಾಸಿಕ್ ಹತ್ತಿರ ಇರುವ ಹರಿಹರ ಕೋಟೆಯಲ್ಲಿ ಸುರಕ್ಷಿತವಾಗಿ ಇಡಲಾಗಿತ್ತು. ಆಗಲೂ ಅಲ್ಲಿಯೂ ಕೂಡ ಪ್ರತಿನಿತ್ಯ ಇಬ್ಬರು ಪೂಜಾರಿಗಳು ಬೆಟ್ಟದ ಮೇಲೆ ಹತ್ತಿ ದಿನನಿತ್ಯ 30 ವರ್ಷಗಳ ಸತತ ಕಾಲ ಪಾಂಡುರಂಗನ ಪೂಜೆಯನ್ನು ಸಲ್ಲಿಸುತ್ತಿದ್ದರು ಎನ್ನುವ ನಂಬಿಕೆ ಇದೆ. ಆಮೇಲೆ ಗುಪ್ತವಾಗಿ ಕೆಲವು ದಿನಗಳ ನಂತರ ವಿಜಯ ವಿಠಲ ಮಂದಿರದಲ್ಲಿರುವ ವಿಠೋಬನನ್ನ ತೆಗೆದುಕೊಂಡು ಹೋಗಿ ಪಂಢರಾಪುರದಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಎನ್ನುವ ಮಾಹಿತಿ ಶತಮಾನದಿಂದ ಇಲ್ಲಿ ಹಾಸುಹೊಕ್ಕಾಗಿದೆ. ಆದರೆ ಅದಕ್ಕೂ ಮೊದಲೇ ಪಂಢರಾಪುರ ವಿಠಲ ನೆಲೆಸಿರುವ ಕ್ಷೇತ್ರವಾಗಿತ್ತು ಎಂಬುದು ಕೂಡ ಅಷ್ಟೇ ಸತ್ಯ. ಈ ವಿಚಾರದ ಬಗ್ಗೆ ಹಲವು ಭಿನ್ನಾಭಿಪ್ರಾಯಗಳು ಈಗಲುವೆ. ಆದರೂ ಕೂಡ ಒಂದು ಕಥೆಯಂತೂ ಹಲವಾರು ವರ್ಷಗಳಿಂದ ಚಾಲ್ತಿ ಇರೋದು ನಿಜ. ಪಂಢರಾಪುರದಲ್ಲಿ ಅರ್ಧ ಚಂದ್ರಾಕೃತಿಯಲ್ಲಿ ಹರಿಯುವ ಭೀಮಾ ನದಿಯಿಂದ ಹಿಡಿದು ವಿಠಲ ನಾಮಸ್ಮರಣೆವರೆಗೂ ಹಲವು ವಿಸ್ಮಯಗಳು ಈ ಪಂಢರಾಪುರ ಕ್ಷೇತ್ರದಲ್ಲಿ ಅಡಗಿವೆ. ವಿಠಲನ ನಾಮಸ್ಮರಣೆಯಿಂದ ಕೇವಲ ಆಧ್ಯಾತ್ಮಿಕವಾಗಿ ಮಾತ್ರವಲ್ಲ, ಮಾನವನ ಹೃದಯಕ್ಕೂ ಕೂಡ ದೊಡ್ಡ ಬಲ ಸಿಗುತ್ತದೆ. ಏನು, ಪಂಢರಾಪುರ ವಿಠಲನಿಗೂ ನಮ್ಮ ಹೃದಯಕ್ಕೂ ಏನು ಸಂಬಂಧ ಅಂತ ನೀವು ಈಗ ಕೇಳಬಹುದು. ಹೌದು ಸ್ನೇಹಿತರೆ, ಇದು ತುಂಬಾ ಬಿಡಿಸಲಾಗದಂತಹ ಒಂದು ನಂಟು ಇದೆ. ಪಂಢರಾಪುರ ವಿಠಲನ ನಾಮಸ್ಮರಣೆಯಿಂದ ಹಲವು ರೀತಿಯ ಹೃದಯ ಸಂಬಂಧಿ ಕಾಯಿಗಳು ಮಾಯವಾಗುತ್ತವೆ ಅನ್ನುವ ನಂಬಿಕೆ ಇದೆ. ಹೀಗಂತ ನಾವು ಹೇಳುತ್ತಿಲ್ಲ. ಪುಣೆಯ ವೇದ ವಿಜ್ಞಾನ ಕೇಂದ್ರ 5 ವರ್ಷಗಳ ಹಿಂದೆಯೇ ತನ್ನ ಸಂಶೋಧನೆಯ ಮೂಲಕ ಈ ಮಾಹಿತಿಯನ್ನು ಕೂಡ ಬಹಿರಂಗಗೊಳಿಸಿದೆ. ವಿಠಲನ ನಿರಂತರ ನಾಮಸ್ಮರಣೆಯಿಂದ ಹೃದಯಾಘಾತ ಆಗುವುದಿಲ್ಲ. ಹೃದಯಗಳ ಆರೋಗ್ಯದಲ್ಲಿ ಅನೇಕ ಸುಧಾರಣೆಗಳು ಕೂಡ ಆಗುತ್ತದೆ. ಹೃದಯ ಸದೃಢವಾಗುತ್ತದೆ. ಅದು ಮಾತ್ರವಲ್ಲದೆ ರಕ್ತ ಒತ್ತಡದಿಂದ ಬಳಲುತ್ತಿದ್ದವರು ಕೂಡ ವಿಠಲನ ನಾಮಸ್ಮರಣೆಯಿಂದ ಅನೇಕ ರೀತಿಯ ಆರೋಗ್ಯದ ಸುಧಾರಣೆಯನ್ನ ಕಾಣಬಹುದು ಅಂತ ಪುಣೆಯ ವೇದ ವಿಜ್ಞಾನ ಕೇಂದ್ರ ತನ್ನ ವರದಿಯಲ್ಲಿ ಸ್ಪಷ್ಟೀಕರಣ ನೀಡಿದೆ. ತದೇಕ ಚಿತ್ತದಿಂದ, ಏಕಾಗ್ರತೆಯಿಂದ, ಸಂಪೂರ್ಣ ಸಮರ್ಪಣೆ ಮನೋಭಾವದಿಂದ ವಿಠಲ ವಿಠಲ ಎಂದು ನಾಮಸ್ಮರಣೆ ಮಾಡಿದರೆ ಮೈಯೆಲ್ಲ ರೋಮಾಂಚನವಾಗುತ್ತದೆ. ಇದೇ ಕಾರಣ ಈ ರೀತಿಯ ಹೃದಯ ಸಂಬಂಧಿ ಕಾಯಿಲೆಗಳಿಂದ ದೂರವಾಗಬೇಕೆಂದರೆ ನೀವು ವಿಠಲ ನಾಮವನ್ನ ಸ್ಮರಣೆ ಮಾಡಬೇಕು ಅಂತ ವೇದ ವಿಜ್ಞಾನ ಕೇಂದ್ರವು ಕೂಡ ಸಾರುತ್ತದೆ. ಸುಮ್ಮನೆ ಪುರಂದರದಾಸರು ಪಂಢರಾಪುರವೆಂಬ ದೊಡ್ಡ ನಗರದಲ್ಲಿ ವಿಠೋಬನೆಂಬ ಸಾಹುಕಾರ ಅಂತ ಹಾಡು ಹೇಳಿಲ್ಲ. ಈ ವಿಠಲನೆಂಬ ಸಾಹುಕಾರನ ಪಂಢರಾಪುರ ಎಂಬ ದೊಡ್ಡ ನಗರದ ಮಹಿಮೆ ಹಾಡಿದಷ್ಟು ಅಪಾರ, ಕೇಳಿದಷ್ಟು ಅಮೃತ. ಇಡೀ ಬದುಕನ್ನೇ ಈ ವಿಠಲನ ನಾಮಸ್ಮರಣೆಗಾಗಿ ಮುಡುಪಟ್ಟವರು ಪುರಂದರದಾಸರು. ವಿಠಲನ ಸೇವೆಗೆಂದೇ ಇಡೀ ಬದುಕನ್ನೇ ತೆಗೆದವರು ನಾಮದೇವರು. ಅದು ಅವರ ಸನ್ನಿಧಾನ. ಲೀಲೆಗಳು, ವಿಸ್ಮಯಗಳು, ಚಮತ್ಕಾರಗಳು ವಿಠಲನಿಗೆ ಅಂದ್ರೆ ಕೃಷ್ಣನಿಗೆ ಒಂದು ರೀತಿಯ ಮತ್ತೊಂದು ಹೆಸರುಗಳು.
ಅವನು ಎಲ್ಲಿ ನೆಲೆ ನಿಂತರೂ ಕೂಡ ಅಲ್ಲಿ ಲೀಲೆಗಳು ಜಾರಿಯಲ್ಲಿರುತ್ತವೆ. ಅವನ ಮಹಿಮೆಗಳು ಅವನ ನಿಕಟ ಭಕ್ತರ ಅನುಭವಕ್ಕೆ ತರುತ್ತವೆ. ಮುಷ್ಟಿ ಅವಲಕ್ಕಿಗೆ ಒಲಿದ ಸ್ನೇಹಿತ ಇವನು, ತುಂಡು ಸೀರೆ ಕರಗಿದ ಕರುಣಾಮಯಿ ಇವನು. ಇಷ್ಟು ಕೊಟ್ಟರೆ ಮರಳಿ ಸಾಕಷ್ಟು ಕೊಟ್ಟು ಕಾಯುವ ಕೇಶವ. ಪಂಢರಪುರದಲ್ಲಿ ನೆಲೆ ನಿಂತು ಶತಮಾನಗಳಿಂದಲೂ ಭಕ್ತ ಕೋಟಿಯನ್ನು ಕಾಯುತ್ತಿದ್ದಾನೆ ಈ ವಿಠ್ಠಲ. ಸ್ನೇಹಿತರೆ, ನಿಮಗೆ ಸಮಯ ಸಿಕ್ಕಾಗ, ಅದರಲ್ಲೂ ಕಾರ್ತಿಕ ಮಾಸದ ಸಮಯದಲ್ಲಿ ಸಮಯ ಸಿಕ್ಕರೆ ದಯವಿಟ್ಟು ಒಮ್ಮೆ ಪಂಢರಾಪುರಕ್ಕೆ ಭೇಟಿ ಕೊಟ್ಟು ಆ ವಿಠೋಬನ ಆಶೀರ್ವಾದ ಪಡೆದು ನೀವು ಕೂಡ ಪುನೀತರಾಗಬಹುದು.